ಕರಾವಳಿ ಸಿನಿಮಾಸ್ ಲಾಂಛನದಲ್ಲಿ ಸತೀಶ್ ಪೆರ್ನೆ ಮತ್ತು ಶಿವಪ್ರಸಾದ್ ಈಚಾವು ನಿರ್ಮಾಣದಲ್ಲಿ ತಯಾರಾದ ಪಿರ್ಕಿಲು ತುಳು ಸಿನಿಮಾ ಮೇ 26ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ನಿರ್ದೇಶಕ ಎಚ್.ಡಿ. ಆರ್ಯ ಹೇಳಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಾಸ್ಯ ಮತ್ತು ಕೌಟುಂಬಿಕ ಕಥಾಹಂದರ ಹೊಂದಿರುವ ಚಿತ್ರ ಇದಾಗಿದ್ದು, ಪಿರ್ಕಿಲು ಎಂದು ಊರಿನ ಜನರಿಂದ ಕರೆಸಿಕೊಳ್ಳುವ ಹುಡುಗರು ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಾರೆ ಎಂಬುದನ್ನು ಹಾಸ್ಯಭರಿತವಾಗಿ ಸಂದೇಶ ಸಾರುವ ಆನ್ಲೈನ್ ಸ್ಟೋರಿಯ ಚಿತ್ರವಾಗಿದೆ ಎಂದು ತಿಳಿಸಿದರು. ಕರಾವಳಿಯ ವಿವಿಧ ಚಿತ್ರಮಂದಿರದಲ್ಲಿ ಏಕಕಾಲದಲ್ಲಿಯೇ ಚಿತ್ರ ತೆರೆ ಕಾಣಲಿದ್ದು, ತಾರಾ ಬಳಗದಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್, ನವರಸರಾಜ ಭೋಜರಾಜ್ ವಾಮಂಚೂರು, ಕಾಮಿಡಿ ಹಿಟ್ಲರ್ ದೀಪಕ್ ರೈ ಪಾಣಾಜೆ, ರವಿರಾಮ ಕುಂಜ ಪ್ರಮುಖ ಪಾತ್ರದಲ್ಲಿದ್ದಾರೆ. ನಾಯಕ ನಟರಾಗಿ ವರ್ಧನ್ ಮತ್ತು ಸುದೇಶ್, ನಾಯಕಿಯಾಗಿ ಸಲೋಮಿ ಡಿಸೋಜಾ, ಲತಾ ಅಭಿನಯಿಸಿದ್ದಾರೆ. ಇನ್ನುಳಿದಂತೆ ಸುಮಿತ್ರಾ ರೈ, ಅಮಿತಾ, ನವೀನ್ ಬೋಂದೆಲ್, ಅರ್ಪಣ್, ಅನಿಲ್ ರೈ, ರಂಜಿತ್ ರೈ, ತಿಮ್ಮಪ್ಪ ಕುಲಾಲ್, ಪ್ರಭಾಕರ್ ಶೆಟ್ಟಿ, ಮೋಹನ್ ಸೋನಿ ಮೊದಲಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ತಿಳಿಸಿದರು. ಸೊ ಹಾಗಾಗಿ ಮೇ 26 ಆಗ್ತಿರೋದ್ರಿಂದ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕು. ಎಲ್ಲರೂ ಹೊಸ ಪ್ರತಿಭೆಗಳೇ ಮಾಡಿರೋದು, ರಂಗಭೂಮಿ ಕಲಾವಿದರು ಹುಡುಗರು. ಅಂದರೆ ಪಿರ್ಕಿಲು ಅಂತಂದರೆ 4 ಹುಡುಗರಿದ್ದಾರೆ, 4 ಜನ ಹುಡುಗರ ಒಂದು ವೈಪರೀತ್ಯ ಏನೇನು ನಡೆಯುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ರಂಗಭೂಮಿ ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಡಲೇಬೇಕು. ಹಾಗೆ ನಿಮ್ಮ ಮಾಧ್ಯಮದವರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ನಂದು ಕೂಡ ಅಷ್ಟೇ. ಈ ಫಸ್ಟ್ ತುಳು ಮೂವಿ ಇದು ನಂದು ಫಸ್ಟು, ನಾನು ಸೆಕೆಂಡ್ ಹೀರೋ ಆಗಿ ಇದರಲ್ಲಿ ಲೀಡ್ ಮಾಡ್ತಾ ಇದ್ದೇನೆ. ಸೊ ಈ ಸಿನಿಮಾ ನಾಡ್ದು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಖಂಡಿತ ಗೊತ್ತು, ನಮ್ಮ ಎಲ್ಲ ತುಳು ಕಲಾಭಿಮಾನಿಗಳು ಯಾವತ್ತೂ ನಮ್ಮ ತುಳು ಸಿನಿಮಾವನ್ನು ಸೋಲಿಕ್ಕೆ ಬಿಡೋದಿಲ್ಲ. ಸೊ ಅವರು 100% ಇದೆ ನನಗೆ, ಯಾಕಂದರೆ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮ್ಮ ಈ ಹೊಸ ಪ್ರತಿಭೆಗಳ ಸಿನಿಮಾವನ್ನು ಪ್ರೀತಿಸ್ತಾರೆ ಹಾಗೂ ನಮಗೆ ಅವರು ಬ್ಲೆಸ್ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು. ತಮಿಳ್, ತೆಲುಗು, ಮಲಯಾಳಂ ಈ ಥರ ಭಾಷೆಯಲ್ಲಿ 170 ಮೂವೀಸ್ ಮಾಡಿದ್ದೀನಿ. ಅಂಡ್ ಮುಂಚೆ ನಾನು ಇಲ್ಲಿ ಬಂದಿದ್ದೆ ಒಂದ್ಸಲ ಪ್ರೆಸ್ ಮೀಟ್ಗೆ. ಮುಂಚೆ ಒಂದು ಭೂಮಿಕಾ ಅಂತ ಒಂದು ಮೂವಿ ಮಾಡಿದೆ ಲೀಡಾಗಿ, ಆವಾಗ ಪ್ರೆಸ್ ಮೀಟ್ಗೆ ಬಂದಿದ್ದೆ ಇಲ್ಲಿ. ಆಫ್ಟರ್ 3 years ಇದು ನನ್ನ ಫಸ್ಟ್ ಮೂವಿ ಹ್ಯಾಸ್ ಅ ಇಂಟ್ರೊಡಕ್ಷನ್ ಸಾಂಗ್. ಸೊ ನಂಗೆ ಖುಷಿ ಆಗ್ತಾ ಇದೆ ಹೇಳೋಕ್ಕೆ, ಐ ಹ್ಯಾವ್ ಕಂಪ್ಲೀಟೆಡ್ ಇನ್ ಕನ್ನಡ 100 ಸಾಂಗ್ಸ್, ಐಟಮ್ ಸಾಂಗ್ಸ್. ಸೊ ಐ ಆಮ್ ಒನ್ ಆಫ್ ದ ಪರ್ಸನ್ ಫ್ರಮ್ ಮ್ಯಾಂಗ್ಳೂರ್. ರಿಯಲಿ ಲೈಕ್ ಮ್ಯಾಂಗ್ಳೂರಿಂದ ಈಗ ತನಕ ಯಾರೋ ನಮ್ಮ ಸೌತ್ ಇಂಡಿಯಾದಲ್ಲಿ ಅಷ್ಟು ಮೂವೀಸ್ ಕಂಪ್ಲೀಟ್ ಮಾಡೋರು ಇದ್ದಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ಸ್ವಲ್ಪ ಕಮ್ಮಿ ಜನ, ಮತ್ತು ಅದರಲ್ಲಿ ಒನ್ ಆಫ್ ದ ಪರ್ಸನ್ ಇಸ್ ಮೀ. ಸೊ ನಾನು ಅಂದ್ಕೊಂಡಿದ್ದೆ ಓಕೆ ಫೈನ್, ಅಲ್ಲಿ ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಮಾಡಿದ್ರೆ ಅವ್ರು, ಸೊ ಇಲ್ಲಿ ಬಂದು ಒಂದು ತುಳು ಮೂವಿಯಲ್ಲಿ ಒಂದು ಮಾಡೋಣ ಅಂತ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಫರ್. ತುಳು ಬರಲ್ಲ, ನಾವು ಮಾತಾಡೋದು ಮನೆಯಲ್ಲಿ ಕೊಂಕಣಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ for getting more movies in forward in more years. And thank you so much for coming here. ಸುದ್ದಿಗೋಷ್ಠಿಯಲ್ಲಿ ನಟ ಸುದೇಶ್, ನಿರ್ಮಾಪಕ ಶಿವಪ್ರಸಾದ್ ಇಚ್ಚಾವು, ಛಾಯಾಗ್ರಾಹಕ ಎ.ಆರ್. ಕೃಷ್ಣ, ಆಲಿಶಾ, ಲತಾ ಉಪಸ್ಥಿತರಿದ್ದರು. ಒಂಚೂರು ಮಿಸ್ಟೇಕ್ ಆಯ್ತು ಅವೇ ಈ ಕುಜಾಲಮಿನಿ ಎದುರು ಬರ್ಪುಡು ನಾನು ಡೈರೆಕ್ಟ್ ಹೀರೋ ಮಲ್ತು ಬಿಡ್ತೀನಿ. ನಮ್ಮ ಮುಗಿಂದು ಫುಲ್ ಟೈಮ್. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.